ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಎಸ್ಸಿಡಿಸಿಸಿ ಬ್ಯಾಂಕ್, ಕ್ವಿಕ್ ಅಂಡ್ ಈಸಿ ಫ್ರಮ್ ಅರುಣಾ ಮಸಾಲಾ, Miku Engine Oils, inspiring confidence through quality. ಯುವ ಮೆರಿಡಿಯನ್ ಬೇ ರೆಸಾರ್ಟ್ ಅಂಡ್ ಸ್ಪಾ, ಸರ್ಫಾ ಕ್ರೂಸ್, ಬದುಕಿನ ಬಣ್ಣ. ಶಂಕರಿ ಸುಖ ಸಂಪತ್ತು ನೀಡಮ್ಮ ಜಗದೀಶ್ವರಿ. ಮುಂಬಯಿಯ ಡೊಂಬಿವಿಲಿ ಪಶ್ಚಿಮ ವಿಭಾಗದ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿ ವತಿಯಿಂದ 52ನೇ ವರ್ಷದ ನವರಾತ್ರೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀದೇವಿ ಸನ್ನಿಧಿಯಲ್ಲಿ ಅಕ್ಟೋಬರ್ 1ರಿಂದ ಅಕ್ಟೋಬರ್ 11ರವರೆಗೆ ಡೊಂಬಿವಿಲಿಯ ಭಕ್ತರ ಸಮ್ಮುಖದಲ್ಲಿ ಶ್ರೀದೇವಿಗೆ ಹೂವಿನ ಪೂಜೆ, ರಂಗಪೂಜೆ ಅಲ್ಲದೆ ವಿವಿಧ ಪೂಜೆಗಳು ನೆರವೇರಿತು. ದಿವಂಗತ ಇನ್ನು ಕುರ್ಕಿಲ್ಬೆಟ್ಟು ಬಾಳಿಕೆ ಮನೆಯ ದಾಸುಬಾಬು ಶೆಟ್ಟಿ ಅವರು 1962ರಲ್ಲಿ ನವರಾತ್ರೋತ್ಸವ ಮಂಡಳಿಯನ್ನ ಡೊಂಬಿವಿಲಿ ಪಶ್ಚಿಮ ವಿಭಾಗದಲ್ಲಿ ಸ್ಥಾಪಿಸಿದರು. 1964ರಲ್ಲಿ ಈಗಿನ ಡೊಂಬಿವಿಲಿಯ ವಿಹಾರ್ ಹೋಟೆಲ್ ಭಾಗದಲ್ಲಿ ಜಗನ್ಮಾತೆಯ ಭಾವಚಿತ್ರವನ್ನಿಟ್ಟ ಭಜನಾ ಪೂಜೆಯನ್ನ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿಸಿದರು. ಅಂದಿನಿಂದ ಇಂದಿನವರೆಗೆ ಬಹುಜನ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ಜಗನ್ಮಾತೆಯ ಮೂರ್ತಿಯನ್ನಿಟ್ಟು ನವರಾತ್ರೋತ್ಸವವನ್ನು ಆಚರಿಸುತ್ತಾ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. ಡೊಂಬಿವಿಲಿ ಪಶ್ಚಿಮ ವಿಭಾಗದ ಸಾರ್ವಜನಿಕ ನವರಾತ್ರೋತ್ಸವವನ್ನು ಒಂದು ಮರದ ಕೆಳಗೆ ಶ್ರೀದೇವಿಯ ಮೂರ್ತಿಯನ್ನಿಟ್ಟು 11 ದಿನಗಳ ಕಾಲ ಭಕ್ತರು ಪೂಜೆಯನ್ನ ನೆರವೇರಿಸುವರು. ಈ 11 ದಿನವೂ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ನೆರವೇರುವುದು ಅಲ್ಲದೆ ಈ ಸ್ಥಳದಲ್ಲಿ 11 ದಿನವೂ ಶ್ರೀದೇವಿಯ ಪ್ರಸಾದವಾಗಿ ಭಕ್ತರಿಗೆ ಅನ್ನಪ್ರಸಾದವಿರುವುದು. ಭಕ್ತರು ಹರಕೆಯ ರೂಪದಲ್ಲಿ ಶ್ರೀದೇವರಿಗೆ ವಿವಿಧ ಪೂಜೆ ಹಾಗೂ ತುಲಾಭಾರ ಸೇವೆಯನ್ನ ನೆರವೇರಿಸುವರು. ಅಕ್ಟೋಬರ್ 11ರ ಮಂಗಳವಾರ ಶ್ರೀದೇವಿಯ ವಿಸರ್ಜನಾ ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸ್ತಬ್ಧ ಚಿತ್ರಗಳು ಅಲ್ಲದೆ ಕರಾವಳಿಯ ನೃತ್ಯ ಪ್ರದರ್ಶನದೊಂದಿಗೆ ಶ್ರೀದೇವಿಯನ್ನು ಜಲಸ್ತಂಭನಕ್ಕೆ ಕೊಂಡೊಯ್ಯಲಾಗುವುದು. 52ನೇ ನವರಾತ್ರೋತ್ಸವವನ್ನು ಡೊಂಬಿವಿಲಿ ಪಶ್ಚಿಮ ವಿಭಾಗದ ಭಕ್ತರು ಶ್ರೀದೇವಿಗೆ ವಿವಿಧ ಅಲಂಕಾರದೊಂದಿಗೆ ವಿವಿಧ ಪೂಜೆಗಳನ್ನು ನೆರವೇರಿಸುವುದರಿಂದ 11 ದಿನಗಳ ಕಾಲ ಶ್ರೀದೇವಿಯಲ್ಲಿ ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಳ್ಳುತ್ತಾರೆ. ಶ್ರೀದೇವಿಯು ನಂಬಿದ ಸರ್ವ ಭಕ್ತರಿಗೂ ಸನ್ಮಂಗಳವನ್ನುಂಟು ಮಾಡಲಿ. 1972 ಸ್ಥಾಪನೆಯಾದ ಮಂಡಳಿ ಆ ಸಂದರ್ಭಗಳು ಬಂದಾಗ ಭಾರತಕ್ಕೂ ಸ್ವತಂತ್ರ ತಿಕ್ಕೋಡು ತುಂಬೆ ಈ ಡೊಂಬದ ಜಾಗದ ನಮ್ಮ ಊರ್ದಗಳು ಬರ್ತದೆ ನೆಲೆ ನಿಂತಿರ್ತೀರಿ. ಆ ಸಂದರ್ಭ ಕೈಟ್ ಬೆರಳಲ್ಲಿ ಲೆಕ್ಕ ಅಂತ ಜನ ಇರ್ತೀನಿ ಅಂಡ ಅಕಲ್ನ ಹೂವೇ ದುಃಖಗಾಡು ಹೂವೇ ಕಷ್ಟಗಾಡು ಅತನ ಅಂಡ ಇನ್ನಿತರ ಹೂವೇ ಕೆಲಸಗಾಡು ಜನಗಳ ಒಟ್ಟುಮಲ್ಪನ ಅಸಾಧ್ಯವಾದ ಸಂದರ್ಭಗಳು ಮಂಡಲದ ಸಂಸ್ಥಾಪಕರ ಅಂಚಿನ ಇನ್ನ ಕುಕ್ಕಿಲ್ಬೆಟ್ಟು ಬಾಳಿಕೆ ದಾಸುಬಾಬು ಶೆಟ್ಟರು ಅದಗದ ಜವನೇ ಪೂರ ಒಟ್ಟುಮಲ್ತದ ಆ ಜನಕಲ್ನ ದುಃಖಕ್ಕೂ ಸ್ಪಂದನೆ ಗಾತ್ರ ಒಂದು ನಮ್ಮ ಗ್ರೂಪ್ ತಯಾರು ಮಾಡ್ಬೇಕಂತ ಉದ್ದೇಶ ತಯಾರು ಮಾಡ್ತಾರೆ. ಆಂಡ ಆಯ್ನಂತ ತಾವ ಆ ಗ್ರೂಪು ಕೆಟ್ಟ ಕೆಲಸ ಮಾಡ್ಕೊಂಡ ಕೆಲವು ತಪ್ಪು ಕೆಲಸ ಮಾಡ್ಕೊಂತಾರೆ. ಉದಾಹರಣೆ ಮಾಡ್ಕೊಂಡ ಒಟ್ಟಾಬಿನಿ ಗಂಗಸರ ಬರ್ಪಿನಿ ಅಥವಾ ಇಸ್ಪಿಡಿರ ಗುಬ್ಬನು ಆ ಸಂದರ್ಭ ಮೇಲೆ ನಿರ್ಧಾರ ಬರ್ತಾರೆ. ಹಿಂದೆ ರೀತಿ ಮುಂದುವರಿಸಿದ ಆ ಮಂಡಳಿಗೂ ಎಲ್ಲ ಸಾಧ್ಯ ನಮ್ಮ ಉದ್ದೇಶ ಆಲಾರ ಸಾಧ್ಯ ಉಂಟು. ಐಕಾದ್ರೆ ನಮ್ಮ ಮುಂತಾದ ಭಜನಾ ಮಂಡಳಿ ಸ್ಥಾಪನೆ ಮಾಡ್ಕೊಂಡು ಭಜನಾ ಮಂಡಳಿ ಸ್ಥಾಪನೆ ಮಾಡ್ತದೆ. ಅರ್ನ ಹೋಟೆಲ್ ಡೇ ಮನ್ನಾಗ ತುಂಬದ ಸಂತೋಷ ಭಾಗರ ಒಟ್ಟು
ಪ್ರತಿ ಶುಕ್ರವಾರದಾನಿ ಹೋಟೆಲ್ನ ಬೇಗ ಬಂದುವಂಥದ್ದು ಭಜನೆಗೆ ಅವಕಾಶ ಮಂತು ಕೊಡ್ತು ಆ ಜವನರನ್ನು ಪೂರ ಹುಟ್ಟುವಂಥದ್ದು ಆಗಲಿಗೆ ಆ ಭಕ್ತಿ ಭಾವದ ಒಂದು ಮಾರ್ಗದರ್ಶನ ಮಂತ್ರ ಪರಿಣಾಮವಾದ 1924 ಆ ಜವನರೇ ಹುಟ್ಟಾದ ನಮ್ಮ ಶುಕ್ರವಾರ ಪೂಜೆ ಮಲ್ಪನತ್ತು ನವರಾತ್ರೋತ್ಸವ ನಮ್ಮ ಮತ್ತೊಂದು ಬರ್ಕ ಬಂಪಿನ ಆ ಒಂದು ಉದ್ದೇಶರು ಈ ಮಂಡಳಿ ಸ್ಥಾಪನೆ ಆಡಿ ಅಂಚನೆ ಅವು ಆನೆಡ್ದು ನಿಮಿಟ್ಟ ಆ ಒಂದುಂಡು ಅವತ್ತಂದು ಆರು ಏನು ಪಂತು ಬೋದರ ಅಥವಾ ಆರೇನ ಮಲ್ತು ಹೋಗ್ತಾರ ದುಃಖೋಗು ಸ್ಪಂದಿಸೋಡು ಬಂದು ಇನ್ನಿಕ್ಕೆಲ್ಲ ಮಂಡಲದ ಜನಗಳು ಬೋದು ಆ ಕೆಲಸ ಮಲ್ತೊಂದಿಲ್ಲರೆ ಏರೆ ಆಡು ಜಾತಿ ಭೇದ ಭಾವದಂತೆ ಒಂದು ವೇಳೆ ಏರಾಳ ಬರ್ತದ ಮಂಡಳಿ ತೆರಪೇರದಂಡ ಖಂಡಿತವಾದ ಅಕಲ ನಡಿಗೆ ಹೋದು ಅಕಲ್ನ ಆ ದುಃಖವು ಸಹಭಾಗಿಯಾದ ಅಕಲಿಗೆ ಬೈದಿನ ದಿನ ಕಷ್ಟವು ಸಹಾಯ ಮತ್ತು ಬರ್ಪಿನ ದಿನ ಮಂಡಳಿ ಇನ್ನಿಕ್ಕೆಲ್ಲ ಆ ಕೆಲಸ ಮಲ್ತೊಂಬರನ್ನು ಬಂದ ಸಂತೋಷ ಒಂದುಂಡು ಕಳೆಯಿನ 2014 ಮಂಡಲದ 5ನೇ ವರ್ಷ ಸ್ವರ್ಣ ಜಯಂತಿ ಉಣೆಲ್ಲ ಭಾರಿ ಗೌಜಿಡು ಭಾರಿ ಪುರುಳು ಊರು ಪರವೂರ್ದಗನ ಸಹಕಾರು ಮಲ್ತೊಂಬೈದ ಈ ಹೆಮ್ಮೆ ಒಂದುಂಟು ಚಂಡಿಕ ಹೋಮ ಅತ್ತಂದ ಇನ್ನಿತರ ಸೇವೆ ಇನ್ನಿತರ ಪೂಜಾ ವಿಧಿವಿಧಾನಗಳಲ್ಲಿ ಅಂಚಿನ ವರ್ಮದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹೊರತು ದೀದು ಆ ಒಂದು ಸಂಸ್ಥೆ ಇನ್ನಿಕಲ ತನ್ನ ಕಾರ್ಯನು ಆ ಉದ್ದೇಶ ಪ್ರಾರಂಭ ಮಾಡಿದ್ರೆ ಆ ಇನ್ನಿಕಲ ಯಶಸ್ವಿಯಾದ ಮತ್ತೊಂದು ಬರೆದೊಂದು ಮಂದಿ ತೊಜಪಾದ ಕೊಡ್ತಾ ಬಂದರೆ ಎಂಕಲಿಗೆ ಸಂತೋಷ ಒಂದುಂಟು ಅಂಚನೆ ಈ ನಮ್ಮ ದೇವಸ್ಥಾನವು ಪಂಡ ನಮ್ಮ ಊರುದ ಕುಳಿ ಬರ್ಪಿನ ಅತ್ತು ಮಾತ ಜಾತಿ ಮತ ಕುಲ್ಲ ಬರ್ಪೇರ ಎಟ್ಟು ಒವ್ವೇ ಭೇದ ಭಾವ ಅಜ್ಜಿ ಮಾತೆಲ್ಲ ಬರ್ಪೇರು ಆಂಡ ನಮ್ಮ ಊರ್ದಗಳು ಹೆಚ್ಚು ಬರ್ಪಿನ ಹತ್ರ ಊರ್ದ ಪದ್ಧತಿ ದಕ್ಷಿಣ ಕರ್ನಾಟಕಗಳು ಆ ರೀತಿ ನಮ್ಮ ದೇವರನ್ನ ಆರಾಧನೆ ಬರ್ಪನ ಉದಾಹರಣೆ ಬರ್ಪಣ ಪೂ ದೇವರನ್ನ ಮುಲ್ತ ಸ್ಥಾನಿಕರ ಅದು ಪೂ ಉಪಯೋಗ ಬರ್ಪಿಚಾರು ಆಂಡ ನಂಗೆ ಪೂವೇ ಪ್ರಾಧಾನ್ಯ ನಮ್ಮ ಅಪ್ಪನ ಏತು ಶೃಂಗಾರವಂತನ ಆದ ನಂಗೆ ಮನ ಸಮಾಧಾನ ಅಂಚಾರೇನು ಪೂತ ಮಂಟ ಕೂಡ ಕುಳ್ಳಾದ ಪೂತನೇ ಶೃಂಗಾರವಂತದ ಮಲ್ಪಿನತ್ತ ಪರಿಣಾಮವಾದ ನಮ್ಮ ಊರ್ದಗಳನ್ನೇ ಸಂಖ್ಯೆ ಹೆಚ್ಚ ಮಾಡಲ ತಪ್ಪ ಒಂದು ಆಂಡ್ ಯಾವ ಜಾತಿ ಧರ್ಮದ ಭೇದ ಭಾವದಂತೆ ನಿರಂತರವಾದ ನಡ್ಕೊಂಬಂದಿನ ಒಂದು ಭಜನಾ ಮಂಡಳಿ ಪೂಜಾ ಸಂಸ್ಥೆ ಉದಾಹರಣೆ ಮಾಡ್ಕೊಂಡ ಒಂದು ಕ್ರಿಶ್ಚಿಯನ್ದಕ್ಕೆಲ್ಲ ಪೂಜೆ ಕೊಡ್ತೀನಿ ಉಂಟು ಮುಸ್ಲಿಮರೆಲ್ಲ ಕೊಡ್ತೀನಿ ಉಂಟು ಅಂದರೆ ಅನ್ಯ ಧಾರ್ಮಿಕರೆಲ್ಲ ಕೊಡ್ತಾರೆ ಜಾತಿ ಬಿಡಿ ಅನ್ಯ ಧಾರ್ಮಿಕೆಲ್ಲ ಕೊಡೋದಿಲ್ಲ ಪಂಡ್ರೆಗೆ ಭಾರಿ ಸಂತೋಷ ಆಗ್ಕೊಂಡು ನಮ್ಮ ಈ ಭಜನಾ ಮಂಡಳಿ ಪಂಡ ಧಾರ್ಮಿಕವಾದಂತೆ ಯಕ್ಷಗಾನ ಮಿನಿ ಮಲ್ಪ ಐತ ಮಿನಿ ತರಬೇತಿ ಮಿನಿ ಮಲ್ಪುವಾರೆ ಪಶ್ಚಿಮ ವಿಭಾಗ ಸಾರ್ವಜನಿಕ ಮಂಡಳಿ ಪ್ರಥಮವಾದ ಭಜನಾ ಮಂಡಳಿಯಾಗಿ ಸ್ಥಾಪನೆ ಆಗ್ತೀನಿ ಆಡ ದುಮ್ಮು ಬರ್ಪಿನ ಸಂದರ್ಭಗಳು ಆ ಭಜನಾ ಮಂಡಳಿ ಜನಸಂಖ್ಯೆ ಕಮ್ಮಿ ಆಗಿರುತ್ತೆ ಆಡಾಗಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಬಕ್ಕ ಕೆಲವು ಸಮಸ್ಯೆಗಳು ಬರ್ತದೆ ಮೊನ್ನೆ ಆಯ್ಕೆ ಬೋರ್ಡ್ ಅಂತ ಜಾಗ ಇತ್ತಿಜನ ಮಡ ಆಯ್ಕೆ ಬೋರ್ಡ್ ಅಂತ ಮಗ ಗುರುಕುಲ್ ಇತ್ತಿದ್ದಾರೆ ಆಂಡ್ ಅವೇ ಮಂಡಲದ 42ನೇ ವರ್ಷ ಬಂದಾಗ 2016ನೇ ವರ್ಷಗಳು ಎಂಕುಲು ಮಹಿಳಾ ಭಜನಾ ಮಂಡಳಿ ಸ್ಥಾಪನೆ ಅಂತ ಅವು ಇದಕ್ಕೆಲ್ಲ ಭಾರಿ ಪುರ್ರು ನಡ್ತೊಂದುಂಟು ಅವತ್ತಿಂದ ಮುಂಬೈದ ಪ್ರತಿಯೊಂದು ಕೋಡಿಲ್ಲ ಹೋದು ಸ್ಪರ್ಧೆ ಹೋಯಿನವಳ ಸ್ಪರ್ಧೆಗೆ ಬಹುಮಾನ ಬತ್ತೊಂದಿದ್ದಾರೆ ಅವತ್ತಂದು ಇನ್ನಿತರ ಒವ್ವೇ ಧಾರ್ಮಿಕ ಕ್ಷೇತ್ರ ಕೂಡ ಅವಳು ಎಂಕುಲು ಹೋದು ಎಂಗೆಲ್ಲ ಸೇವೆಯನ್ನು ಮತ್ತೊಂಬರ್ಪ ಉದಾಹರಣೆ ಮಾಡ್ಬಿಡ ಬಂಟರ ಸಂಘದಲ್ಲಿ ಇದ್ದಿರ್ತಾರೆ ಅಡಿಗೆ ಓದಿತ್ತ ನಮ್ಮ ಗೋಕುಲದ ಬ್ರಾಹ್ಮಣ ಸಮಾಜ ಇದ್ದ ಅಡಿಗೆ ಬೋದ್ವೇದ ಬೊಕ್ಕ ಮುಂಬೈ ಇನ್ನಿತರ ಕೋಡಿಗೆ ಸ್ಪರ್ಧೆ ಬುದ್ಧಿನಲ್ಲಿ ಎಂಕುಲು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ವೇದ ಬಂದರೆ ಭಾರಿ ಸಂತೋಷ ಆಗ್ಬೋದು. ಶಿವಶಂಕರಿ ಸುಖ ಸಂಪತ್ತು ನೀಡಮ್ಮ ಜಗದೀಶ್ವರಿ ರಥವೇರಿ ಬಾರಮ್ಮ ದುರ್ಗಾಂಬಿಕೆ ಕಷ್ಟಗಳ ದೂರ ಮಾಡು ಜಗದಂಬಿಕೆ 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 ಅಮ್ಮ 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 ಅಮ್ಮ. ಜಗನ್ಮಾತೆಯ ನವರಾತ್ರೋತ್ಸವದ ಬಾನಂಗಳದಲ್ಲಿ ಇಂದು ಡೊಂಬಿವಿಲಿ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರಿ ಮಂಡಳಿಯ ಕಾರ್ಯವೈಖರಿಯು ಧ್ರುವ ತಾರೆಯಂತೆ ಕಂಗೊಳಿಸುತ್ತಿರುವುದು ಸತ್ಯ ಸ್ತುತ್ಯವಾದರೂ
ನಕ್ಷತ್ರ ಪುಂಜಗಳಾದ ನಾಮಾಂಕಿತ ಸಂಸ್ಥಾಪಕ ಸದಸ್ಯರ ನಾಮಸ್ಮರಣೆಯನ್ನ ಮಾಡೋದು ಆದ್ಯ ಕರ್ತವ್ಯ. ದಿವಂಗತ ದಾಸುಬಾಬು ಶೆಟ್ಟಿಯವರೊಂದಿಗೆ ಎಡಭುಜ ಬಲಭುಜಗಳಾಗಿ ಪುಷ್ಟಿ ನೀಡಿ ದೃಷ್ಟಿ ಹರಿಸಿದ ಇನ್ನ ಕುರ್ಕಿಲ್ಬೆಟ್ಟು ಬಾಳಿಕೆ ಮಹಾಬಲ ಶೆಟ್ಟಿ, ಬೋಳ ಮಲಯಾಳ ಮನೆಕುಟ್ಟಿ ಶೆಟ್ಟಿ, ಮೂಡುಶೆಡ್ಡೆ ಗುಡ್ಡೆಮನೆ ರಾಘು ಶೆಟ್ಟಿ, ಹೆಜಮಾಡಿ ಪಡುಮನೆ ವಂಶಸ್ಥರುಗಳಾದ ರಘುರಾಮ ಶೆಟ್ಟಿ, ಕಿಟ್ಟಣ್ಣ ಶೆಟ್ಟಿ, ರವೀಂದ್ರ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಜಯರಾಮ್ ಶೆಟ್ಟಿ ಹಾಗೂ ಕೆರೆಮನೆ ಪಾದೆಬೆಟ್ಟು ಕೃಷ್ಣ ಎಂ ಶೆಟ್ಟಿ, ನಂದಳಿಕೆ ಸದಾಶಿವ ಚೌಟ, ಪಾಂಡು ಶೆಟ್ಟಿ, ಅಣ್ಣ ದೇವಾಡಿಕರ್, ರಮೇಶ್ ದೇವಾಡಿಕರ್, ಉಳ್ಳೂರು ಗುತ್ತು ವೆಂಕಪ್ಪ ಶೆಟ್ಟಿ, ದೇವಣ್ಣ ಪಾಠಕ್ಕರ್, ಜಯಶೆಟ್ಟಿ, ಸಂಜೀವ ಮಾಸ್ತರ್ ಇವರುಗಳ ಕೊಡುಗೆಯನ್ನ ಮರೆಯಬಾರದು. ಅಲ್ಲದೆ ದಿವಂಗತ ಸಂಜೀವ ಶೆಟ್ಟಿ, ದಿವಂಗತ ಕೃಷ್ಣ ಶೆಟ್ಟಿ, ದಿವಂಗತ ಶೇಖರ್ ಶೆಟ್ಟಿ, ದಿವಂಗತ ಸಾಧು ಶೆಟ್ಟಿ, ಹೋಟೆಲ್ ದ್ವಾರಕ, ದಿವಂಗತ ಶಂಕರ್ ಶೆಟ್ಟಿಯವರು ಸಹಕಾರದ ತೈಲವನ್ನ ಧಾರೆ ಎರೆದ ಬಳಿಕ ಮಂಡಳಿಯ ವರ್ಚಸ್ಸು ದೇದೀಪ್ಯಮಾನವಾಗಿ ನಳನಳಿಸಿತು. ದಿವಂಗತ ಸಂಜೀವ ಕೆ ಶೆಟ್ಟಿ ದಂಪತಿಗಳು ಪ್ರಾತಸ್ಮರಣೀಯರು ಎಂದಲ್ಲಿ ಅತಿಶಯೋಕ್ತಿಯಾಗಲಾರದು. ಹಿರಿಯರು ಅಂದು ನಿಷ್ಠೆ ಹಾಗೂ ಭಕ್ತಿ ಎಂಬ ಶ್ರಮವನ್ನ ಧಾರೆ ಎರೆದುದರಿಂದ ಇಂದು ಯುವ ಪೀಳಿಗೆಯು ಕಾಯಕವೇ ಕೈಲಾಸವೆಂದರಿತು ದಣಿವರಿಯದ ದುಡಿಮೆ ಹರಿಸುತ್ತಿರುವುದರಿಂದ ಜಗನ್ಮಾತೆಯ ಮಡಿಲಲ್ಲಿ ಸಂತೃಪ್ತಿ ಎಂಬ ಭಾವಪುಷ್ಪ ಅರಳುತ್ತಿದೆ. ರಂಗಪೂಜೆ ಅರೆಗೆ ಅಪ್ಪಗೆ ಭಾರಿ ಪ್ರೀತಿಯ ಪೂಜೆವನ್ನ ರಂಗಪೂಜೆ ಅವೇನು ಒಂದು ದಿನ ಮರ್ತೋಯ್ತಾ ಅವು ಭಗವದ್ಭಕ್ತರ ಜನಸಂಖ್ಯೆ ಹೆಚ್ಚಾಗಿ ಜಾಗದ ಅಭಾವ ಏನೇಟತ್ರ ಅವನಿಗೆ 2 ದಿನ ಬುದ್ಧಿ ಹೊಂದಿಲ್ಲ ಆಂಡ ಬರ್ಪಿನ ದಿನ ಭಗವದ್ಭಕ್ತರನ್ನ ಆ ಒಂದು ಶ್ರದ್ಧೆಡೆ ಆ ಮುಜಿನ ದಿನ 4 ದಿನಗಳು ಇವರ ಅಪರಾಂತರ ಸ್ಥಿತಿ ಅವನುಂಡು ಆಂಡಲ ಬೇತಪುರ ಪ್ರೋಗ್ರಾಮ್ ಇತ್ತಿನ ಹತ್ರ ಅವಿನ 2 ದಿನಕ್ಕೆ ಸ್ಥಿಮಿತವಾದ ಬುದ್ಧಿ ಹೊಂದಿಲ್ಲ ಆಂಡಲ ಇಟ್ಟು 2 350 ಜನಗಳು ರಂಗಪೂಜೆ ಭಾಗವಹಿಸುವ ಬಂಡಲ್ಲ ಸಂತೋಷ ಅವನುಂಡು. ಅಂಚೆನೆ ನಮ್ಮ ಅನ್ನದಾನ ಮಲ್ಪುವ ಅಂಚೆನೆ ಮಧ್ಯಾಹ್ನಗ ಅನ್ನದಾನ ಬೈಯಗಲ ಅನ್ನದಾನ ನಮ್ಮ ಮಲ್ಪುವನೆ ಅವಿರತವಾದ ನಡ್ತುಂಡು ಮಧ್ಯಾಹ್ನ ರಾತ್ರಿಗಳ ದಾಲಾಜಿಲ್ಲ 5,000 ಜನಗಳು ಮಧ್ಯಾಹ್ನ ಅಂಚನೆ ಬೈಯಡ 5,000 ಜನಗಳು ಬರ್ತದೆ ಆ ಅನ್ನ ಸಂತರ್ಪಣೆ ಭಾಗವಹಿಸಿದರು ಅವೇನು ನಮ್ಮ ಡೂಮುಲಿದ ಕೊಡುಗೆ ತಾನಿಲು ಅಂಚನೆ ಅಪ್ಪನ ಭಕ್ತರು ಕೊರಗುಲ್ಲೇರು ಪಂಡರ ಸಂತೋಷ ಹೊಂದುಂಡು. ಸುರುತ ಸಂದರ್ಭ 3 ದಿನದ ಅನ್ನ ಸಂತರ್ಪಣೆ ಪ್ರಾರಂಭ ಮಾಡ್ತಾ 3 ದಿನ ಮಲ್ತುವಾಗ ಭಟ್ರಿಂದ ಶುಭಕರ ಭಟ್ರು ಒಂದಿನ ಬಂದರೆ ಪಂಚಮ ದಿನ ಅನುಕೂಲ ಅನ್ನ ಸಂತರ್ಪಣೆ ಜೀವ ಬಂದು ಅಂಚ ಸುರುಮಲ್ತ ಅಂಚ ಸುರುಮಲ್ತಿನ ಅನ್ನ ಸಂತರ್ಪಣೆ ಇನಿ ಅವಿರತವಾದ ನಡ್ಕೊಂಡು 9 ದಿನ ಕಾಂಡೆ ರಾತ್ರಿ ಬಂದು ನಡ್ಕೊಂಡು ಅವತ್ತಂದೆ ಅನ್ನ ಸಂತರ್ಪಣೆ ಕೊಟ್ಟಿನ ಜನಸಂಖ್ಯೆ ಹೆಚ್ಚಿನ ರಾತ್ರ ಪ್ರಥಮ ದಿನ ತಾನಿಗೆ ಬಂದಾಗ ನಮ್ಮ ಘನಹೋಮ ಮಲ್ತದೆ ಪ್ರಾಣ ಪ್ರತಿಷ್ಠಾಪನೆ ಮಲ್ತದೆ ನಂಗೆ ಅನ್ನ ಸಂದರ್ಭ ತಡ ಪುಲವಾಯ್ಕದ ಮಧ್ಯಾಹ್ನ ಮನಸ್ಸು ಗುರ್ಚಿ ಉಂಟಿನ ಇದ್ದೋಷ ಇತ್ತ ಆಡ 5 ದಿನ ಭಗವದ್ಭಕ್ತರನ್ನ ಆ ಒಂದು ಹುಮ್ಮಸ್ಸಿಗೆ ಆಣಿಲ ಭಜನೆ ಅನ್ನ ಸಂತರ್ಪಣೆ ದೀಪ ಆತೆ ಹತ್ತು ದೇವಿನ ಕನ್ಪಿನಾನಿ ರಾತ್ರಿ ಇಲ್ಲ ಎಂಗುಳು ಗೊರ್ಪ ಒಂದು ದುಂಬು ಬತ್ತು ಜನಗಳು ಅನ್ನ ಸಂತರ್ಪಣೆ ಕೊಟ್ಟು ಅಂಚಾದ ಪುನಃ ದೇವಿನ ಆ ಒಂದು ಆಗಮನ ಮೆರವಣಿಗೆ 5 ನಂಚಿನ ಜನಕರೆಲ್ಲ ಇಂಗಳು ಅನ್ನ ಸಂತರ್ಪಣೆ ಕೊಡೋದಿಲ್ಲ ಪಂಟ ಸಂತೋಷ ಒಂದು. ನವರಾತ್ರಿ 1970 ಮಂಡಳಿ 1972 ಶುರುವಾನಿಂದ ಅಂಡಲ ನವರಾತ್ರಿ ಶುರುವಂತಿ 1974 ಸಾರ್ವಜನಿಕವಾದ ನವರಾತ್ರೋತ್ಸವ ಸಾಧನ ಮಾಡಿದ ಸಂದರ್ಭ ಕಟೀಲಪ್ಪನ ಫೋಟೋ ಇದು ಇಂಕಲು ಪ್ರಥಮವಾದ ಸ್ಥಾಪನೆ ಮಲ್ತ 10 ವರ್ಷ ಅಂಚಿನ ಫೋಟೋಟೆ ಇಂಕಲು ಆರಾಧನೆ ಮತ್ತ ಮತ್ತ ಆಯ್ತು ಮೂರ್ತಿ ದಿವಸ ಸುಮಲ್ತ ಸಂದರ್ಭಗಳು ಪರಿಸರದ ಪೂರ ಮಂಡ್ಯದ ಸ್ಟೈಲ್ ನಾವು ಥರ್ಮೋಕಾಲ್ ಡೆಕೋರೇಷನ್ ಬಂತ ಅಂಡ ಮಂಡಲದ 25ನೇ ವರ್ಷ ಬಾರಿ ವಿಜೃಂಭಣೆ ಮಲ್ತದೆ ಬಂದಾಗ ಅದಕ್ಕೆ ಹೆಚ್ಚಿನ ಸಪೋರ್ಟ್ ಅನ್ನೋಗಳು ಬಂದಾಗ ಹೆಚ್ಚಿನ ಬೆನ್ನುಲು ಬಾದ ಮಂಡ್ಯದಕ್ಕೂ ಎತ್ತೀನಿ ದೇವನ ಊರ್ದಗಳು ಬೇರೆ ಎಕರೆ ಬಂಡೆಲ್ಲ ಬೇರೆ ಲೆಕ್ಕ ಅಂತ ಒಂದು ದ್ವಾರಕ ದೂರ ಮರಗಳ ಬರ್ತೀರಿ ಅದಕ್ಕೆ ಬೇರೆ ಲೆಕ್ಕ ಜನ ಎತ್ತೀನಿ ಯಾಕಡೆ ಬನ್ನಿ ದ್ವಾರಕ ಹೋಟೆಲ್ದಾರ ಆಡೋದಕ್ಕೂ ನಿತ್ಯಾನಂದ ಹೋಟೆಲ್ದಾರದಕ್ಕೂ ಮಾಡರ್ನ್ ಕೆಫೆದಾರ ಆದಕ್ಕೂ ಹತ್ರ ವೆಲ್ಕಮ್ ಹೋಟೆಲ್ದಕ್ಕೂ ಆದಕ್ಕೂ ಗುಡ್ಲಂಚ ಹೋಟೆಲ್ದಕ್ಕೂ ಆದಕ್ಕೂ ಅದೇ ಬೇರೆ ಲೆಕ್ಕ ಜನ ಬರ್ತೀನಿ ಅಕಲಪುರ ಸಾಕೋಡು ಅವಂತಿನ ಸಂದರ್ಭ ಮರಡಿದ ಸಹಕಾರ ಬಾರಿತ್ತದೆ ಅಂಚೋದಕ್ಕೆ ಮರಡಿದ ಸೈಡ್ ಥರ್ಮೋಕಾಲ್ ಐಟಿ ನೀಟ್ ಪೂಜಾ ಅಂತ ಆಡ 25ನೇ ವರ್ಷ ಅನ್ನಾಗ ಎಂಕಲ್ನ ಪರಮ ಪೂಜ್ಯರ ಏನಂಚಿನ ಇತ್ತ ಅಸ್ತಂಗತವಾತಿರು ದೇವರನ್ನ ಪಾದ ಸೇರಿದಿರು ಆ ಲಕ್ಷ್ಮೀನಾರಾಯಣ ಭಟ್ರು ಬಂದು ವೇದಮೂರ್ತಿ ಲಕ್ಷ್ಮೀನಾರಾಯಣ ಭಟ್ರು ಮುಂದಿನಲ್ಲಿ ಇತ್ತು ಮಂಡ್ಯರು ನಮ್ಮ ಇಂಚ ಪ್ರತಿಯೊಬ್ಬರು ಇಲ್ಲಿ ಬೋದು ದುಡ್ಡು ನಟ್ಟರ ಬಲ್ಲಿ ದೇವನಾಗ 25 ವರ್ಷ ಅನ್ನೋಗ ಬಾಲ
ಮಜಬೂತ್ ಸಮರ್ಥವಾತಿ ಆನ ಕಾಡೆ ಉಂತುದೆ ಐತ ಲೆಕ್ಕವು ಸಂಕೇತವು ಇವತ್ತೇನು ವರ್ಷ ಬಕ್ಕಲ ನಿಕುಲು ಇಲ್ಲಿ ಇರ್ಬೋದು ನಟ್ವರ ನಂಡ ಐತ ಮಹತ್ವನೇ ಇಚ್ಚಿ ಐಕೆ ನಿಕುಲೆ 10-15 ಜನ ಒಟ್ಟಾದ ಒವೇ ರೀತಿಯ ದುಡ್ಡು ಕೆದನಂದ ಎರಡಲ ನಿಕುಲೆ ಅವಿನ ಜವಾಬ್ದಾರಿಗೆ ತಂದು ಪೂಜೆ ಮಲ್ಪಲೆ ಎಂಕು ಒಟ್ಟಿನ ದಕ್ಷಿಣ ಬರ್ತದೆ ಪೂರ್ವರ್ಷ ನಿಕುಲು ಆಡ ಪೂಜೆ ನವನೇ ಮಲ್ಪುಗ ಮಲ್ಪಿರ ಒಂದು ಪಾತ್ರ ಬಂಡೇರಿ ಅದಕ್ಕೆ 2 ಗಂಟೆ ಬಿಟ್ಟರೆ ವಾ ರೀತಿ ಮಲ್ಪಡು ಬಂದಾಗ ಪೂರ ಪೂಜದ ಲಿಸ್ಟ್ ಬರೆಯಲ್ಲ ಈ ಪೂಜೆ ನಮ್ಮ ಮಲ್ಪಾಗ ಎರೆಗೆ ದಾನಿಲಿಗೆರೆ ಬೌದ್ಧ ಭಕ್ತರಿಗೆ ಪೂಜೆ ಕೊರೋನಾಗಲೇ ಪೂಜೆಗೆ ತೊಂಗ ಆಲೆ ಕೂಡ ನಮ್ಗೆ ಬರ್ತೇನೆ ಕಲೆಕ್ಷನ್ ನಾವು ಪುರ್ರು ಪೂಜೆ ಮಲ್ಪಂದು ಬಂದು ಪ್ರಾರಂಭವಾಯ ನಂಚಿನ ಒಂದು ಪದ್ಧತಿ ಅಂಚನೆ ಮೂರ್ತಿ ಸೇವೆ ಎರೆ ಪೂರ ಕೊರ್ರಂಡು ಕೊರ್ಲೆ ಪಂಡೆ ಅಂಬಡು ಪಂಡ್ರೆ ಈತ ಸಂತೋಷ ಬಂದಾಗ 2034 ವರ್ಷ ಮುಟ್ಟದ ಮೂರ್ತಿ ಇತ್ತೇನೆ ಬುಕ್ ಆದುಂಡು ಯಕ್ಷಗಾನದ ಸ್ಪಾನ್ಸರ್ನ ತಿಕ್ಕದಿನ ಅಂಬಡು ದ್ವಾರಕದ ವಿಜಿತಲ್ಲಿ ಆಲೆ ಬಂತಾರೆ ಅಶೋಕಣ್ಣ ಇದಕ್ಕೆ ಏಪ ಯಕ್ಷಗಾನಿಗೆ ಸ್ಪಾನ್ಸರ್ ತಿಪ್ಪುಜಿಂದ ಎಲ್ಲ ಬತ್ತು ಪನ್ನೆ ಆ ಸ್ಪಾನ್ಸರ್ಶಿಪ್ ಯಾನೇ ಕೊಡ್ಪೇನೆ ಕೊಡುಗೆ ದಾನಿಲು ಅಕಲ್ನ ಬೆನ್ನೆಲುಬು ಅಕಲ್ನ ಆ ಒಂದು ಸಪೋರ್ಟ್ ಇನ್ನು ಮಂಡಳಿ ಪೊರು ನಡ್ತು ಭಕ್ತಾದಿಗಳಿಗೆ ಮನದಿಚ್ಛೆಯಂತೆ ಶ್ರೀಫಲ ಲಭಿಸುತ್ತಿದೆ. ನವರಾತ್ರಿಯ ಸಮಯ ಇಂದಿನಂತೆ ಸಮಯದ ಬಂಧನ ಅಂದಿಲ್ಲದ ಕಾರಣ 9 ದಿನವೂ ರಾತ್ರಿ ಸಭಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು. 9 ದಿನಗಳಲ್ಲೊಂದು ದಿನ ಸ್ಥಾನೀಯ ಮಕ್ಕಳಿಗಾಗಿ ಪ್ರತಿಭಾ ಪ್ರದರ್ಶನಗಳ ವೇದಿಕೆ ನೀಡಲಾಗುತ್ತಿತ್ತು. ಪ್ರತಿಭಾಮಣಿಗಳ ಸಂಖ್ಯೆ ಹಾಗೂ ಬೇಡಿಕೆ ಹೆಚ್ಚಾದಂತೆ 2 ದಿನ ಮಕ್ಕಳ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿತ್ತು. ಅಂದು ಪ್ರತಿಭಾ ಕಾರಂಜಿಯಲ್ಲಿ ಚಿಮ್ಮಿದ ಮಕ್ಕಳು ಇಂದು ಪಾಲಕರಾಗಿ ಬೆಳೆದುದೇ ಅಲ್ಲದೆ ವೇದಿಕೆಯಲ್ಲಿ ಇವರ ಮಕ್ಕಳಿಂದು ಪ್ರತಿಭಾ ರಶ್ಮಿ ಹೊರಡಿಸಿ ಬೆಳಗುತ್ತಿರುವುದು ಯೋಗಾನುಯೋಗ. ಆ ಪಾಲಕ ಬಾಲಕರು ತಮ್ಮ ಅನುಭವಗಳನ್ನು ಹಂಚಿ ಕೃತಜ್ಞತೆ ಅರ್ಪಿಸುವಾಗ ಇತ್ತಂಡಕ್ಕೂ ಸಾರ್ಥಕ್ಯದ ಕಿರೀಟ ತೊಡಿಸಿದಂತಾಗುವುದು. ಮಂಡಳಿಯು ತನ್ನ 25ರ ಹರೆಯ 1989ರಲ್ಲಿ ಆಡಳಿತ ಮೊಕ್ತೇಸರರಾದ ರವೀಂದ್ರ ದಾಸು ಶೆಟ್ಟಿಯವರ ಸಂಚಾಲಕತ್ವದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿತು. ಸಂಜೀವ ಕೆ ಶೆಟ್ಟಿಯವರ ನೇತೃತ್ವ ಹಾಗೂ ಸದಾಶಿವ ಚೌಟ, ಕೃಷ್ಣ ಎಲ್ ಶೆಟ್ಟಿ, ಶೇಖರ್ ಶೆಟ್ಟಿ, ಪರಿಚಿತರಲ್ಲಿ ಮಾಮ ಎಂದೇ ನಾಮಾಂಕಿತರಾದ ಶಂಕರ್ ಶೆಟ್ಟಿ, ಸಾಧು ಶೆಟ್ಟಿ, ಸುಧಾಕರ್ ಶೆಟ್ಟಿ ಮೊದಲಾದವರ ಸಹಭಾಗಿತ್ವದಲ್ಲಿ ಅತ್ಯಾಕರ್ಷಕ ಕಾರ್ಯಕ್ರಮವನ್ನು ಆಯೋಜಿಸಿ ಜನಮನ ರಂಜಿಸಿದರು, ಬಿಂಬಿಸಿದರು. ಪೂರ ಊರದ ಪದ್ಧತಿ ಮಾತ್ರ ದೇವನಾಗ ಆಗಮನ ಮೆರವಣಿಗೆ ದೇವಿನ ಕನ್ಪಿನ ಅಲ್ಲಿ ಚೆಂಡಲೆ ಕನ್ಪವನು ದೇವನಾಗ 10 ಭದ್ರಾವತಿ ಜನ ಚೆಂಡೆ ವಾದಕರು ವಾದನದೊಟ್ಟಿಗೂ ಛತ್ರ ಚಾಮರದ ಪೊರ್ಲುಡು ವಿರಿತ ವೇಷ, ಭೂತವೇಷ, ಯಕ್ಷಗಾನ ವೇಷದ ಆ ಒಂದು ಸೊಬಗಡೆ ಅಲ್ಲಿನ ಪೊರ್ಲುಡು ರಿಸೋಮರ್ಪ ಅವತ್ತಿನ ವಿಸರ್ಜನೆ ಅಂಚನೆ ಊರ್ದ ಯಜಮಾಡಿದ ಕರಾವಳಿದ ಕೆಲವು ವರ್ಷದ ಭಕ್ತ ಮೂಲ ಸೇವೆಯನ್ನು ಮತ್ತು ಅಂಚನೆ ತಾಲೀಮ್ದ ಜವನಿರು ಅಯ್ಯಪ್ಪ ಭಕ್ತವೃಂದ ಐರೇಗಾವ್ ಅಕಲು ಮೂಜು ಕಲೆಯ ಮೂಜು ವರ್ಷದಲ್ಲಿ ತಾಲೀಮ್ ಸೇವೆ ಮತ್ತೊಂದು ಅಂಚನೆ ಊರುದ್ದು ಪಿಲಿತ ವೇಷ ಸುಧಾಸಿ ಚೌಟೆ ಸತೀಶ್ ಡಾಲಿ, ಅಶೋಕ್ ಶೆಟ್ಟಿ ಇನ್ನ ಅಂಚ ಅಕಲಪುರ ಜವನೇರ್ನ ಒಂದು ಹುಮ್ಮಸದೆ ಊರ್ದನೆ ಪಿಲಿವೇಶದಲ್ಲಿ ಮುನ್ಕೂರ್ದನೆ ಪಿಲಿವೇಶದಾಗ ಬರ್ತದೆ. ನಮ್ಮ ಈ ಅಪ್ಪನ ಸೇವೆ ಮತ್ತು ಪಂಡದ ಸಂತೋಷ ಒಂದುಂಟು. ಖಾಲಿ ಪಿಲಿವೇಶ ಮಾತ್ರನೇ ಅದು ಐತೊಟ್ಟು ಕಂಗೀಲು ಅಂಚಿನ ಒಂಜಿ ವಿಭಿನ್ನ ಶೈಲಿ ಮಲ್ಪುವರೆ ಖಂಡಿತವಾದ ಬಣ್ಣಕ ತಟ್ಟಿರಾಯಲ್ಲಿ ಕಂಗೀಲುಂಡು ಪಿಜಮಾಡಿ ಕರಾವಳಿ ಯುವಕರಿಂದ ಕರ ಒಂದು ತಟ್ಟಿರ ಒಂದು ಕಂಗಿಲ್ ತೊಟ್ಟು ಇನ್ನಿತರ ವೇಷಭೂಷಣ ಉಂಟು. ಐದು ಪಕ್ಕ ಎಕಡೆ ಬಣ್ಣಕ ಮುನ್ಕೂರು ಮುಂಡದ ಕಲ್ಲ ಪಿಲಿ ವೇಷ ಉಂಟು. ಐದು ಪಕ್ಕ ಭೂತಾರದಿಂದ ಜೌಕಲಿಗೆ ಪ್ರತ್ಯಕ್ಷ ಪನಗ ಪಣಂದುರೆ ಧರ್ಮದರ್ಶಿ ಆನಂಚಿನ ವೀರೇಂದ್ರ ಹೆಗ್ಗಡ್ರೆ ಬಂತರಿಗೆ ನಮ್ಮ ಭೂತ ರಸ್ತೆ ನಲ್ಪಾರೆ ಬಲ್ಲಿ ಬಂದು ಅಂದು ಸತ್ಯವಾನ ಪಾತ್ರ ಆಂಡ ಎಂಕುಲು ಸುರುಟಾಗಿ ನಿರ್ಬಂಧನೆ ದಿತ್ತ ನೋವೇ ಒಂದು ಮಿತಿ ತಪ್ಪು ಕೆಲಸ ನಲ್ಪಾರೆ ಬಲ್ಲಿ ಬಂದು ಆ ಪದ್ಧತಿ ಜಾಪನಾಗ ಬೊಂಬೆದ ಜೋಕಲಿಗೆ ಭೂತ ಬಣ್ಣ ಬಿಟ್ಟು ಆಕಳು ಬೇತಿರೆ ಮಾತು ಆ ಭೂತ ಬಣ್ಣಗೆ ಏನು ನಮ್ಮ ಆರಾಧನೆ ಮತ್ತು ಏತು ಐಕೊಂಜಿ ಒಂದು ಭಕ್ತಿ ಭಾವ ಉಂಟು ಬಂದು ತೊಯಪಾರೆಗಾದ್ರೆ ಇನ್ನಿತ ಜೋಕಲಿಗೆ ತೊಯಪಾರೆಗಾದ್ರೆ ಮಲ್ತೀನಿ ಕೆಲವರು ಊರು ಗೊತ್ತಿದ್ದಾಗಲೇ ಭೂತವನ್ನ ಏನೋ ಗೊತ್ತುಚ್ಚಿ ದಕ್ಕರೆಗಟ್ಟು ಬಣ್ಣ ಏನೋ ಗೊತ್ತುಚ್ಚಿ ಕರ್ಸರ ಬಣ್ಣ ಏನೋ ಗೊತ್ತುಚ್ಚಿ ಅಂಚಿನ ಜೋಕಳಿಗೆ ತೆರಪಾರೆ ಹತ್ರ ಆ ಭೂತಾರಾಧನೆ ಮಲ್ತೋ ಬರುದಿಲ್ಲ. ಅಂಚಿನ ಪಿಲಿವೇಷ ಪಂಡೇರೆ ಬೊಕ್ಕ ಇನ್ನಿತರ ಮಸ್ತ್ ವೇಷಗಳು ಉಂಟು.
ಅಂಚಿನ ಯಕ್ಷಗಾನಲ್ಲಿ ಮಲ್ಪುವರೆ ಅಂತ ಖಂಡಿತವಾದ ಬೇಗಡೆ ಬಣ್ಣಕ್ಕೆ 22 ಜೋಕುలను ತಯಾರು ಮಾಡ್ತಾ ಯಕ್ಷಗಾನದ ವೇಷಭೂಷಣ ಮಾಡಿದ್ರು ರಸ್ತೆ ಹೋಗ್ಬಿದ್ರೆ ಮಹಿಷಾಸುರ ಆದಪ್ಪು ಚಂಡಮುಂಡನ ಆದಪ್ಪು ಅಥವಾ ದೇವಿನ ವೇಷ ಆದಪ್ಪು ಇನ್ನಿತರ 10-14 ವೇಷ ಪಾಡು ಆ ಜೋಕುలు ಪೋಪಿನ ಪುರುನು ತೂಪಿನೇ ಒಂದು ಸಂತೋಷವಾಗೋಣ ಕಂಡ್ರೆ ಇಂಕಲ ಸಂತೋಷ. ಆರಂಭದ 25 ವರ್ಷಗಳಲ್ಲಿ ನಿತ್ಯ ಪೂಜಾ ವಿಧಿವಿಧಾನದೊಂದಿಗೆ 9 ದಿನಗಳು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನವರಾತ್ರಿಯಂದು ಶ್ರೀದೇವಿಗೆ ಪ್ರಿಯವಾದ ಯಕ್ಷಗಾನ ಬಯಲಾಟ ಸೇವೆಯನ್ನು ಏರ್ಪಡಿಸಲಾಗುತ್ತಿತ್ತು. ಬಳಿಕದ 25 ವರ್ಷಗಳಲ್ಲಿ ಕಾನೂನಿನ ನಿರ್ಬಂಧದಿಂದಾಗಿ ಸಭಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ 9ನೇ ದಿನದಂದು ಯಕ್ಷಗಾನ ಬಯಲಾಟ ಸೇವೆಯನ್ನು ಪ್ರದರ್ಶಿಸಲಾಗುತ್ತಿದೆ. ಈ ಯಕ್ಷ ಸೇವೆಯು ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಕಳೆದ 50 ವರ್ಷಗಳಿಂದ ನಡೆಯುತ್ತಾ ಬರುತ್ತಿದ್ದು ಯಕ್ಷಪ್ರಿಯರಿಗೆ ಆನಂದದ ಅಲೆಯನ್ನು ಹರಿಸುತ್ತಿದೆ. ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಭಕ್ತಾದಿಗಳ ಭಕ್ತಿ ಶಕ್ತಿಯ ಬೆಲೆ ಹೆಚ್ಚಲು, ನಿಷ್ಠೆಯ ಅಲೆ ಹರಡಲು, ಧರ್ಮದ ನೆಲೆಯಾಗಲು, ಕಾರ್ಣಿಕದ ಕಲೆ ಕರುಣಿಸಲು ಅರ್ಚಕರ ಪಾತ್ರವೂ ಹಿರಿದು. ಮಂಡಳಿಯು ಸ್ಥಾಪನೆಯಾದಂದಿನಿಂದ ಸುಮಾರು 26 ವರ್ಷಗಳಲ್ಲಿ ವೇದಮೂರ್ತಿ ಲಕ್ಷ್ಮೀನಾರಾಯಣ ಭಟ್ ಇವರು ಸ್ಫೂರ್ತಿಯ ಸೆಲೆಯಾಗಿ, ಸಾಮರಸ್ಯದ ನೆಲೆಯಾಗಿ, ಪ್ರಧಾನ ಅರ್ಚಕರಾಗಿ ಪೂಜಾ ವಿಧಿಯನ್ನ ಧಾರೆ ಎರೆದರು. ಅವರು ಕೀರ್ತಿಶೇಷರಾದ ಬಳಿಕ ಕಳೆದ 24 ವರ್ಷಗಳಿಂದ ಅವರ ಶಿಷ್ಯರಾದ ಶ್ರೀ ವೇದಮೂರ್ತಿ ಶುಭಕರ ಭಟ್ ಅವರು ಆಚಾರ ವಿಚಾರಗಳನ್ನು ರಕ್ಷಾ ಕವಚವನ್ನಾಗಿ ಧರಿಸಿಕೊಂಡು, ಶುದ್ಧ ನಿಷ್ಠೆಯನ್ನ ಉಸಿರಾಗಿಸಿಕೊಂಡು, ಜಗನ್ಮಾತೆಯ ಯಶಸ್ಸಿನ ಕಿರೀಟಕ್ಕೆ ಮಣಿ ಪೋಣಿಸಿ ಅಂತರ್ಜ್ಯೋತಿ ಬೆಳಗಿಸುತ್ತಾ ಹುರುಪು ಹುಮ್ಮಸ್ಸಿನ ಧ್ವನಿಯಾಗಿರುವರು. ಪಾವಂಜಿ ವಿಘ್ನ ಬರಂತಲಕ ಗಣಪತಿ ದೇವರ ಗಣಹೋಮ ಬೊಕ ದೇವರ ಪ್ರಾಣ ಪ್ರತಿಷ್ಠಾ ಬೊಕ ಪಲ್ಲ ಪೂಜೆ ಹಾಕೊಂಡು ಅవి ಬೊಕ ದೇವರಿಗೆ ಷೋಡಶೋಪಚಾರ ಪೂಜೆ ಶೃಂಗಾರ ಹಾಕೊಂಡು ಬೊಕ ಮಧ್ಯಾಹ್ನ ನೈವೇದ್ಯ ಸಮರ್ಪಣ ಅಂದು ಒಂದು ಪಂಚೋಪಚಾರ ಪೂಜೆ ಮಧ್ಯಾಹ್ನದ ಪೂಜೆ ಅದು ಮಾಧ್ಯಮ ಭಕ್ತ ಜನಕದ ಆಯ್ತು ಪೂತ ಪೂಜೆ ಕುಂಕುಮಾರ್ಚನೆ ಮಹಾಪೂಜೆ ಇನ್ನಿತರ ಮಸ್ತ್ ಸೇವೆ ಇಪ್ಪುಂಡು ಅವು ಮಾತ್ರ ಬ್ರಾಹ್ಮಣ ಮುಖಾಂತರನೇ ಏನು ಮಲ್ತೊಂತುಲ್ಲು ಕಣ್ಣಾಗ ಅವಳು ಆಗೇತ ಅಭಾವ ಕುಳ್ಳಿಯರ್ ಹಾಕ್ಲಿಕ್ಕೆ ಲಾಸ್ಟ್ಗೆ ಆರತಿ ಆಗ್ಬೇಕು ಅಕ್ಕನ ಗಡ್ಡೆ ಕೃಷ್ಣಾರ್ಪಣೆ ಮಲ್ತು ಭಕ್ತನೆಲ್ಲ ಕಿಚ್ಚ ಪ್ರಮಾಣ ಹಾಕ್ಲಿಕ್ಕೆ ದಾಯ್ತ ನಟು ಅಂತ ಬೇಕು ಅವ ಪ್ರಸಾದ ಕೊಡಂತುಲ್ಲು 25 ವರ್ಷ ಹೊರತು ಅಮ್ಮನ ಸೇವೆ ಮಲ್ತು ಅಂತುಲ್ಲ ಅಪ್ಪನಾಗ ಏನು ಹೊರಿಯತ್ತು ಏನು ಒಟ್ಟು 4 ಜನ ಸಹಾಯಕರು ಇಲ್ಲಿರು ಮುಂಚೆ ನಟ ಆ ಪೂಜ್ಯಗಳು ಅಂಚ ನವರಾತ್ರಿ ಸಮಾರಂಭ ಇತ್ತ ನಮ್ಮ ದೇವಿಗೆ ವಿಶೇಷ ಪೂಜೆ ಪೂರ ದಾದಪುರ ನಡಪ ವಿಶೇಷ ಪೂಜೆ ಇಲ್ಲಿ ಚಂಡಿಕಾ ಪಾರಾಯಣ ಇಪ್ಪುಂಡು ಉಗ ಕುಂಕುಮಾರ್ಚನೆ ರಂಗ ಪೂಜೆ ಮಹಾಪೂಜೆ ಪೂತ ಪೂಜೆ ಶೃಂಗಾರ ಪೂಜೆ ಈತು ಅಂತ ನಡತುಂಡು ವಿಶೇಷ ಮಣ್ಣಾಗ ನಮ್ಮ 5 ವರ್ಷಟ್ಟು ಚಂಡಿಕಾ ಯಾಗ ಮಲ್ಸವ ಪಣ್ಣ ವರ್ಷಲ ಮಾಲ್ಪೊಡಿ ಇತ್ತೆ ಇತ್ತುಂಡು ಅಂತರ ಜಾಗೇತ ಆ ವರ್ಷಗಳು ಸರಿಕಲ್ ಚಾ ಪೂಜಿ ಅಂತ ಬಂದಾಗ 5 ವರ್ಷ ಇರ್ತಾವ 5 ವರ್ಷ ಗರ್ಜತ್ತು ಮಾಡ್ಕೊಂಡು ಅದಕ್ಕೆ ಆ ಪ್ರಮಾಣ ವಿಜೃಂಭಣೆ ಆಯ್ತಾ ಚಂಡಿಕಾ ಹವನ
ಫಸ್ಟ್ ಇವಾಗ ನವರಾತ್ರಿ ಮಂಡಳಿ ಡೊಂಬಿವಲಿ ಬೆಸ್ಟ್ ಇದು ದೇವಿನ ಭಾರಿ ಮಲ್ಲ ಕಾರ್ಣಿಕದ ಜಾಗ ನೆಟೆ ನಂಬಿನ ಕಲೆಗೆ ಇಂಬು ಎಪ್ಪಲ ತಿಕ್ಕುಡು ನೆಟೆ ಸಮ ಪಾಲು ಸಮ ಬಾಳು ಬನ್ಪೆರು ನೆಟೆ ಮಾತೆರ್ಲ ಮಸ್ತ್ ಜವನೇರು ಮಾತ ಮಹಿಳಾ ವಿಭಾಗದ ಕುಲು ಪೂರ ಸ್ವಯಂ ಸೇವಕರಾದ ನಿಸ್ವಾರ್ಥ ಸೇವೆ ಮಲ್ತೊಂದುಲ್ಲೇರು ಈ ಜಾಗ ಬತ್ತಿನ ಕಲೆಗೆ ಏಪಲ ದೇವಿ ಅಕಲಿನ ಏಪಲ ಬುಡ್ದು ಪಾಡುಜೇರು ನಮ್ಮ ಓವೇ ಮನಸ್ಸುಡು ನಮ್ಮ ಓವು ಎನ್ನುಂಡಲ ಈ ಜಾಗಡು ನಮ್ಮ ಹೆಣ್ಣಿನ ಕೆಲಸನು ಈ ದೇವಿ ಮಲ್ತು ಕೊಡ್ತೀವಿ. ಮಂಡಳಿಯ 25ನೇ ವರ್ಷದ ನಂತರ ಊರಿನವರ ಪದ್ಧತಿಯಂತೆ ಹೂವಿನ ಮಂಟಪದಲ್ಲಿ ಶ್ರೀದೇವಿಯು ಶೃಂಗರಿಸಿ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಂಡು ಬಂದಿದೆ. ಅದಕ್ಕೆ ಸಹಕರಿಸಿದವರು ಶ್ರೀ ದುರ್ಗಾ ಪರಮೇಶ್ವರಿ ಭಕ್ತವೃಂದ ಡೊಂಬಿವಿಲಿಯ ಸದಸ್ಯರು. ದೇವಿನ ಪುರ ಕಾರ್ಯಕ್ರಮ ಮಲ್ಕೊಂಡು ಬಾರಿ ಎಲ್ಲಿಡ್ದಿಂಚಿ ಸಹಕಾರ ಮಲ್ತೊಂದುಲ್ಲ ಒಂದೇನ ಅಜ್ಜೇರೆ ಒಂದು ಶುರು ಮಲ್ತೀನಿ ಆರನೇ ಪುಲ್ಲಿ ಅಂಚಾದ ಎಂಗುಲು ಅಚ್ಪತ್ರಡ್ನೆ ವಿಶ್ವಿ ಬನ್ನಾಗ ಎಂಗುಲೊಂಜಿ 7-8 ವರ್ಷದ ಬಾಲ ಎತ್ತೆ ನಾನು ಹಿಡಿದಿಂಚಿ ತೂಪ ఒక ಭಾರಿ ಶೋಕ ಒಂಜಿ ಪ್ರೋಗ್ರಾಮ್ ಮಲ್ಪೇರು ಮೂಲ ದೇವರನ್ನ ಪೂಜೆ ತೂನಾಗ ಒಂಜಿ ಮೇಟ್ ಒಂಜಿ ಉಂದು ಬರ್ಕೊಂಡು ఒక ಅಲ್ತ ಒಂಜಿ ಕಾರ್ಣಿಕೆ ಉಂಡು ఒక ಏರ್ಲ ಈನೆಲ್ಲ ಎನ್ನೆಂಡ ಒಂಜಿ ಕೆಲಸ ಹಾಕೊಂಡು ಅಂಚೆನೆ ಮಸ್ತ್ ಮೂಲು ಸಹಕಾರ ಮಲ್ಪುಣಕುಲು ನಮ್ಮ ಊರ್ದಕ್ಕಲು ಇತ್ತು ಈ ದೇವರನ್ನ ಕೆಲಸ ಒಂಜಿ ಭಾರಿ ಪೊರ್ಲೋಡು ಹಾಕೊಂಡು 2014ರ ವಸಂತ ಕಾಲದಲ್ಲಿ ಮಂಡಳಿಯು ಸುವರ್ಣೋತ್ಸವವನ್ನು ಅದ್ಧೂರಿಯಿಂದ ಆಚರಿಸಿರುವುದರಿಂದ ಎಲ್ಲ ಕಾರ್ಯಚಟುವಟಿಕೆಗಳು ಸುವರ್ಣಾಕ್ಷರಗಳಲ್ಲಿ ಮೂಡಿಬಂದ ನವೋಲ್ಲಾಸದ ನವರಾತ್ರಿ ದಿನಗಳು. ಭಜಕರಾದ ಯರ್ಮಾಳು ನಾಗೇಶ ಸುವರ್ಣರಿಗೂ ಈ ಸುವರ್ಣೋತ್ಸವವು ಸುವರ್ಣ ಕ್ಷಣಗಳು. ಗಾನಪುಷ್ಪ ಎಂಬ ತನ್ನ 4ನೆಯ ಕೃತಿಯೊಂದಿಗೆ ಡೊಂಬಿವಿಲಿ ವಾಸಿನಿ ಶ್ರೀ ದುರ್ಗಾ ಪರಮೇಶ್ವರಿ ತುಳು ಕನ್ನಡ ಗಾನಪುಷ್ಪ ಎಂಬ ಧ್ವನಿ ಸುರುಳಿಯನ್ನು ಲೋಕಾರ್ಪಣೆಗೊಳಿಸಿ ಶ್ರೀ ಜಗನ್ಮಾತೆಯ ಚರಣಗಳಿಗೆ ಅರ್ಪಿಸಿ ಪಾವನ ಪುನೀತರಾಗಿರು. ನಮ್ಮ ಏಕಡೆ ಅಶೋಕ ಧರ್ಮದರ್ಶಿ ಅಶೋಕಣ್ಣೆ ಪನ್ಯಾಕನೆ 1972 ಒಂದು ಸ್ಥಾಪನೆ ಆತನಿಗೆ ಅಂಜನೆ ಯಾನ್ಲ 73 ಬೊಂಬಾಯ್ಡು ಹೋದೆ ಅದಾಗ ಬೊಂಬಾಯ್ಡು ಪೂರ ಹೋಟೆಲ್ ಎಂಕಲ್ಲ ಹೋಟೆಲ್ದ ಮಾಲ್ವಲೆ ಜೋಕುಲ್ ಪೂರ ಒಟ್ಟಾದ ಒಂಜಿ ಆಗಲ್ಲ ಸ್ಟಾಪ್ ರೂಮ್ ದೇವರಿಂದ ಇದ್ದು ಇಂಜನೆ ಪೂಜೆ ಪುರಸ್ಕಾರ ಮಲ್ತದ್ದು ಮಸ್ತ್ ಎಡ್ಡೆ ಕೆಲಸ ಅಗಲೇ ಕೆಲಗೀತೆ ನಿರಂಜನ ಸ್ವಾಮಿ ಇಲ್ಲ ಅಂಚನೆ ಹೋಟೆಲ್ ಮಾಲ್ವಾಲ ಇತ್ತಿನ ರೀತಿ ಭಾರಿ ಮಲ್ಲ ಜನ ಆತೇರು ನಿರಂಜನ ಸುಂಕದ ಕಟ್ಟೆದ ಆರ್ಲ ಒಂಜಿ ಎಂಕಲ್ನ ಟೈಮುಡು ಆರ್ಲ ಒಂಜಿ ಹೋಟೆಲ್ ಮಾಲ್ವಾಲ ಇದ್ದಿತ್ತೇರು ಆರ್ಲ ಅಂಚಿನ ಮಂತ್ ಅಂಚನೆ ಇತ್ತ ಮೇ ರಸಗಣ್ಣೆ ಬನ್ನೇಕ ಮೂಲ ಆರು ಬನ್ಪೇರ ಆರ್ಲ ಪೊಪ್ಪನ ಟೈಮುಡು ಒಂಜಿ ಕಿಂಜ ಹೋಟೆಲ್ದ ನೆಟ್ಟು ಪೂಜೆ ಮಂತಂದಿತ್ತೇರು ಅವು ಇತ್ತೆ ಒಂಜಿ ಮಲ್ಲ ಆಲದ ಮರ ತಕ್ಕನೆ ಆತಂದು ಇತ್ತೆ ಈ ದೇವಿ ನಮ್ಮ ಒಂಜಿ ಅವ್ರು ಪೂಜೆ ಮಂತದ ಮೂರ್ತಿ ನಂಗೆ ಕೊರಪೇರು ಅದಾಗನೇ ಆಯ್ತಾ ಕಲೆ ಏರೆ ಪತ್ತುಂಡು ಈ 11 ದಿನೋಟ ಆಯ್ತಾ ಮೂರ್ತಿ ವಿಭಿನ್ನವಾದ ಜನಗಳಿಗೆ ತೋಜುಂಡು ದಿನ ಪೊಯ್ನೆಕದಕ್ಕನೆ ಆಯ್ತಾ ಶೃಂಗಾರ ಹೆಚ್ಚಿ ಹಾಕೊಂಡು ನಮ್ಮ ಕಟೀಲ್ ದಪ್ಪೆಗೆ ಪೂತ ಪೂಜೆ ಹೆಂಚ ಮುಖ್ಯನ ಅಂಚನೆಗೆಲ್ಲ ಕಾಪುದ ಮಾರ್ಯಮ್ಮ ದೇವಿಗೆ ಮಾರಿ ಪೂಜೆ ಮಲ್ಲ ಉಂಟು ಅಂಚನೆ ಈ ವಿಶೇಷ ಬಂದಾಗ ಯಾನ 1927 ಮೂಲ ಬೋದೆ ಈ ಇರೋ ವರ್ಷ ತೂಂದಿಲ್ಲ ಆ ದೇವಿಗೆ ಪ್ರತಿದಿನದ ಶೃಂಗಾರ ಓಲ್ಲ ಮಲ್ಕೊಂಡಜ್ಜಿ ಮೂಲ ವಿಶೇಷತೆ ಬಂದಾಗ ಪ್ರತಿದಿನ ಅಲ್ಲ ಆ ಪೂತ ಒಂಜಿ ಶೃಂಗಾರಡು ಆ ದೇವಿನ ಒಂಜಿ ಕಲೆನೇ ಬೇತೆ ಅಂಚ ಆ ಕಲೆ ಮಿತ್ತಗಲ ಒರಿಯೋಡು ಈ ಯುವಕ ಮಗಳು ಮಲ್ದೇಗೆ ಒಂಜಿ ಮಂಡಳಿ
ಆ ಯುವಕ ಮಂಡಳಿ ಐತೆ ಅಶೋಕಣ್ಣಪ್ಪನ ಮಠ ನಡತಂಡ ಮಿತ್ತಗಲ ಆ ಒಂಜಿ ಅವು ಒಂಜಿ ಮುಲ್ತ ಒಂಜಿ ಆ ಒಂದು ವಿಶೇಷತೆ ಕಮ್ಮಿ ಬಲ್ಲಿ ದಿನೋಡು ದಿನ ಆಯ್ತಾ ಮೆಂಬರ್ ಹೆಚ್ಚಾವಡು ರಾತ್ರಿ ಬಗಲ ಕೆಲವರು ಬೆನ್ಪೇರು ಅಗಲಿಗೆ ದೇವರ ಆರೋಗ್ಯ ದೇವಿ ಕೊರಡು ಆರೋಗ್ಯ ಸಂಪತ್ತು ಕೊರಡು ಮಿತ್ತಗಲ ಇಡೀ ಅನಾದಿ ಭಕ್ತಾದಿಗಳು ಬರೋಡು ಆ ದೇವಿನ ಕೃಪೆಗೆ ಪಾತ್ರ ಅವಡು ಬಂದು ಎನ್ನರಡು ಪಾತ್ರ. ಮಂಡಳಿಯ ಮುನ್ನಡೆಯಲ್ಲಿ ಅದೆಷ್ಟೋ ಮಂದಿ ಅವಿಶ್ರಾಂತ ಸೇವೆ ಸಲ್ಲಿಸಿ ಅಕಾಲದಲ್ಲಿ ಕಾಲನ ಕರೆಗೆ ಓಗೊಟ್ಟು ಶುಭ ಹಾರೈಸಿ ಅಸ್ತಂಗತರಾಗಿರುವರು. ಆದರೆ ಇಂದಿನ ಯುವ ಪೀಳಿಗೆಯು ಹೃದಯಗಳೊಂದಿಗೆ ಬೆಸೆಯುತ್ತಾ ಮನಗಳೊಂದಿಗೆ ಬೆರೆಯುತ್ತಾ ಕೈಗಳೊಂದಿಗೆ ಜೋಡಿಸುತ್ತಾ ಮಣಭಾರದ ಸುವರ್ಣೋತ್ಸವವನ್ನು ಹತ್ತಿಯಂತೆ ಹಗುರ ಮಾಡಿದರು. ಏಕ ವ್ಯಕ್ತಿಯಿಂದ ಆಗದ ಕಾರ್ಯವನ್ನು ಏಕ ಮನದಿಂದ ಏಕನಿಷ್ಠೆಯಿಂದ ಏಕಧ್ಯೇಯದಿಂದ ಸಮಗ್ರ ಕೆಲಸದಲ್ಲಿ ಪಾಲ್ಗೊಂಡರು. ಹನಿ ಕೂಡಿ ಹಳ್ಳ, ತೆನೆ ಕೂಡಿ ಕಣಜ ಎಂಬಂತೆ ಒಂದು ಕೈಯ ಚಿಟಿಕೆಗಿಂತ 2 ಕೈಗಳ ಚಪ್ಪಾಳೆ ಉತ್ತಮವೆಂಬಂತೆ ಧ್ವನಿಗೂಡಿಸಿದರು. ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿತ್ತು. ಪ್ರತಿ ವಿಭಾಗದವರು ತಮ್ಮ ದುಡಿಮೆಯನ್ನ ಶ್ರೀದೇವಿಯ ವರಪ್ರಸಾದದ ಹಿರಿಮೆಯೆಂದರಿತು, ಶ್ರೀ ದುರ್ಗೆಯ ಶ್ರೀಫಲವೆಂದರಿತು, ಜಗನ್ಮಾತೆಯ ಶ್ರೀತೀರ್ಥವೆಂದರಿತು, ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿದು ಸೇವೆಯನ್ನ ಅರ್ಪಿಸಿದರು. ನವರಾತ್ರಿದ ಬಗ್ಗೆ ಪನ್ರಿಗೆ ಶಬ್ದ ಹಚ್ಚಿ ಅಂಚಿತ್ತಿನ ಒಂಜಿ ಉತ್ಸವ ಎಂಕಲೆಗ್ ವರ್ಷ ಹಿಡಿತ ಪರ್ಬೋಡು ಒಂದು 10 ದಿನ ನವರಾತ್ರಿ ಬಂಡ 5 ರೀತಿದ ಪರ್ಬನೇ ಹೆಚ್ಚು ಅವು ಯಾಪ ಬರ್ಕೊಂಡು ಕಾಕೊಂಡು ಪೋಯಿಂಕು ಅಂಚೆನೆ ಭಕ್ತದ ನಮ್ದು ಭಕ್ತಿನ ಭಕ್ತರಂತಿಷ್ಟು ಬಾಡ್ದಿನ ದೇವಿಯ ಮಸ್ತ್ ಪೂಜೆಲು ನಡಕೊಂಡು ಎಡ್ಡೆ ಮಾತೆನ ಸಹಕಾರ ಉಂಡು. ಸಾರ್ವಜನಿಕ ಮಾತಾ ಧರ್ಮದ ಭಕ್ತನು ಪೂಜೆನ ಕೊರೊಂದುಲ್ಲೇರು ಭಾರಿ ಖುಷಿ ಹಾಕೊಂಡು ಬರಂಬ ದಿನ ಬಂದಾಗ ಎಂಕಲೆಗ್ ಭಾರಿ ಖುಷಿ ಒಂಜಿ ದಿನ. ಈರು ಮುಲ್ಪ ಸತತ 7 ವರ್ಷದಿಂದ ಈ ಮುಲ್ಪ ಸೇವೆ ಮಾಡ್ತಂದುಳ್ಳರು. ಸತತ 5 ವರ್ಷದಿಂದ ಅಂಚೆನೆ ನವರಾತ್ರಿ ಪೊರ್ತುಗು ಮಾತ್ರನೇ ಅತ್ತು ಬೇತೆ ಪೊರ್ತುಗುಲ ಮುಲ್ಪ ಭಜನೆ ಅಂಚೆನೆ ಸೇವೆ ಮೂಲ ಮಂಗಳವಾರ ಎಂಕಲ್ನ ಭಜನೆ ಕ್ಲಾಸ್ ನಡಕೊಂಡು ತಿಂಗೋಲ್ದ ಒಂಜಿ ಶುಕ್ರವಾರ ಪಂಡ ತಿಂಗೋಲು ಬತ್ತಿನ ಫಸ್ಟ್ ಶುಕ್ರವಾರ ಅಪ್ಪೆಗು ಮಲ್ಲ ಪೂಜೆ ಭಜನಾ ಸೇವೆ ನಡಕೊಂಡು ಆನಿ ಎಂಕುಲ್ ಕಾಂಡೇಡ್ದು ಬಯ್ಯ ಮುಟ್ಟ ಮೂಲೆ 7 ವರ್ಮ ಗಂಟೆ ಮುಟ್ಟ ಭಜನೆ ಐಡಕ ಆರತಿ ಅದು ತೀರ್ಥ ಪ್ರಸಾದ ತಿಂಗಳು ಒಂಜಿ ದಿನ ಅಂಚನೆ ಇನ್ನಿತ್ತರ ಪೂಜೆ ಲಾಪುಂಡು ಮೂಲು ದುರ್ಗಾ ನಮಸ್ಕಾರ, ವರಮಹಾಲಕ್ಷ್ಮಿ ಪೂಜೆ, ಮಕರ ಸಂಕ್ರಾಂತಿ ಪೂಜೆ, ಹಳದಿ ಕುಂಕುಮಾನಿ, ಬೊಕ್ಕ ಚೌತಿ, ದೀಪಾವಳಿ ಪೂಜೆ, ತುಳಸಿ ಪೂಜೆ ಅಂಚನೆ ಎಂಕಲ್ನ ತುಳಸಿ ಪೂಜೆಡು ಮುಲ್ತುರ್ದು ಭಂಡಾರ ಬೋದು ಅವರು ವಜ್ರೇಶ್ವರಡು ನಿತ್ಯಾನಂದ ಸ್ವಾಮಿನ ಇಂಗೆಟ್ಟು ಸನ್ನಿಧಾನೋಡು ಭಂಡಾರ ನಡಕೊಂಡು ಅವ್ಲ ಎಂಕಲ್ನ ಭಜನಾ ಸೇವೆ ನಡಕೊಂಡು ಅಂಚೆನೆ ಪಿದಾಯಿಡು ಮಸ್ತು ಬಾಂಬೆದ ಗುಲು ಪಿದಾಯಿ ಎಂಕರಿಗೆ ಭಜನೆ ಲೆಪ್ಪುವೆರು ಭಜನೆ ಮಲ್ಪೋ ಎಂಕುಲು ಹೊಲ್ಬೋದು ಲೆತ್ತಿನ ಹೊಲ್ಬೋದು ಅಂಚೆನೆ ಕಾಂಪಿಟೇಷನ್ ಎಂಕ ಸ್ಪರ್ಧೆ ನಡಕೊಂಡು ಐಟ್ಲ ಪೋಪ ಮಸ್ತ್ ಪ್ರೈಸು ತೆಗೆದುಕೊಂಡು ನೆರೆದ ಭಕ್ತ ಜನಸಾಗರವು ತನು ಮನ ಧನಗಳಿಂದ ಸಹಕರಿಸಿತು. ಲಕ್ಷ್ಮೀ ಪುತ್ರರು ಕೊಡುಗೈ ದಾನಿಗಳಾದರು. ಹಾಗಾಗಿ ನವರಾತ್ರಿ ಉತ್ಸವದ ಸುವರ್ಣ ಮಹೋತ್ಸವವು 9 ಕ್ಷಣಗಳಂತೆ ಕಳೆದವು. ಅನ್ನ ಸಂತರ್ಪಣೆಯಲ್ಲಾಗಲಿ, ದೇವಿನ ಹೂವಿನ ಶೃಂಗಾರದಲ್ಲಾಗಲಿ, ಪೂಜಾ ವಿಧಿವಿಧಾನಗಳಲ್ಲಾಗಲಿ, ವೇದಿಕೆಯ ಕಾರ್ಯಕಲಾಪಗಳಲ್ಲಾಗಲಿ ನ್ಯೂನತೆ ಬಾರದೆ ವಾತ್ಸಲ್ಯಧಾರೆ ಎರೆದಿರುವುದನ್ನು ಅದೆಂತೂ ಮರೆಯಲು ಸಾಧ್ಯ. ವಸುದೈವ ಕುಟುಂಬಿಕಂ ಎಂಬಂತೆ 10 ತಾಯಿಯ ಮಕ್ಕಳು ಸಂಘಟನೆಯ ಮೂಲಕ ಸಶಕ್ತರಾಗಿ ಶಿಸ್ತಿನ ಸಿಪಾಯಿಗಳಾಗಿದ್ದುದರಿಂದಲೇ ಮಂಡಳಿಯು ಬಲಾಢ್ಯವಾಗಲು ಸಾಧ್ಯವಾಯಿತೆನ್ನುವುದು ಸತ್ಯವಾದರೂ ಜಗದಾಂಬೆಯ ಪೂರ್ಣ ಕೃಪಾಕಟಾಕ್ಷ ಹರಿದು ಬಂದಿರುವುದರಿಂದಲೇ ಎಲ್ಲ ಕಾರ್ಯಕ್ರಮಗಳು ಲೀಲಾಜಾಲವಾಗಿ ಜರುಗುತ್ತಿವೆ ಎನ್ನುವುದಂತೂ ಸತ್ಯ. ನಮಸ್ಕಾರ ನಮ್ಮ ಟಿವಿಗೆ ನಾನು 20 ವರ್ಷದಿಂದ ನಾನು ದೊಂಬಳಿಡಿಲ್ಲೆ ಐದು ಬೊಕ್ಕೊಂಜಿ 5 ವರ್ಷದ ಬೊಕ್ಕ ಇಂಕ್ ಈ ನವರಾತ್ರಿ ಮಂಡಲದ ಪರಿಚಯ ಅಲ್ಲಿ ಪರಿಚಯ ಏನಿಟ್ಟರೆ ಮೂಲು ಒಂಜಿ ಮೆಂಬರ್ ಆದ ಏನಿತ್ತೆ ಐದು ಬೊಕ್ಕ ಮುತ್ತ ಲೈಟಿಂಗ್ ದಾಯಕನೆತ್ತ ಪುರಮಾನ ಮಾಡ್ತೊಂದಿತ್ತೆ ಇತ್ತೆ ಊರುಡಿ ಯಾನು ಒಂಜಿ 3 ವರ್ಷದ ಬೊಕ್ಕ ಊರುಡ್ಲೆ ಇತ್ತೆ ಏನು ಊರುಡ್ದೆ ಪೂರ ಸಾಮಾನು ಈಗ ಲೈಟಿಂಗ್ ಎಂಚಿನ ಬೋರ್ಡು ಬೊಕ್ಕ ಸೌಂಡ್ ಸಿಸ್ಟಮ್ ಪ್ರತಿ ಒಂಜೆಲ್ಲ ಊರುಡ್ದೆ ಪತ್ತೊಂದು ಬರೋದಿಲ್ಲತ್ತೆ ಊರುಡ್ದೆ ಬತ್ತದ್ದು ಅಮ್ಮನ ಸೇವೆ ಮಾಡ್ತೊಂದಿಲ್ಲೆ ಬೊಕ್ಕ ಇನ್ನ ದಾಸು ಸೆಟ್ರು ಮಂಡಳಿಯ ಇತಿಹಾಸ ಪುಟಗಳನ್ನು ಹಿಂದಕ್ಕೆ ತಿರುವಿದಾಗ ಒಂದೊಮ್ಮೆಗೆ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿತ್ತು.
9 ದಿನಗಳ ಎಲ್ಲ ಚಟುವಟಿಕೆಗಳು ನಿರಾತಂಕವಾಗಿ ಸಾಗಬೇಕಾಗಿತ್ತು. ಈ ಸಮಯ ಮರಳುಗಾಡಲ್ಲಿ ಅನಿರೀಕ್ಷಿತವಾಗಿ ನೀರಿನ ಆಶ್ರಯ ಲಭಿಸಿದಂತೆ ದೇವಿಯ ಪರಮ ಭಕ್ತ ಸಾಧು ಶೆಟ್ಟಿ, ಸದಾಶಿವ ಶೆಟ್ಟಿ ಇವರು ದೇವಿಯ ಖರ್ಚನ್ನ ವಹಿಸಿಕೊಂಡು ಮಂಡಳಿಗೆ ಬೆನ್ನೆಲುಬಾಗಿ ನಿಂತರು. ಹರಕೆಯ ರೂಪದಲ್ಲಿ ಯಕ್ಷಗಾನ ಸೇವೆಗೆ ಪ್ರಾಯೋಜಕರು ಸಿಗದಿದ್ದಲ್ಲಿ ಆ ಸೇವೆ ನನ್ನಿಂದಾಗಲಿ ಎಂದು ಮುತ್ತೈದಿಗೆ ಅರಿಶಿಣ ಕುಂಕುಮ ಭಾಗ್ಯ ನೀಡುವಂತೆ ಬೆಂಗಾವಲಾಗಿ ದ್ವಾರಕಾ ಹೋಟೆಲಿನ ವಿಜೇತ್ ಶೆಟ್ಟಿಯವರು ನುಡಿದಂತೆ ನಡೆದ ಮಹನೀಯರು. ಮೂರ್ತಿ ಸೇವೆಗೆ ಹರಕೆ ರೂಪದಲ್ಲಿ ಪ್ರಾಯೋಜಕರು ಲಭಿಸದಿದ್ದಾಗ ಡೊಂಬಿವಿಲಿ ವಲಯದಲ್ಲಿ ಮಾಮಾ ಎಂದೇ ಜನಜನಿತರಾಗಿದ್ದ ದಿವಂಗತ ಶಂಕರ್ ಶೆಟ್ಟಿ ಇವರು 4 ವರ್ಷ ಮೂರ್ತಿ ಸೇವೆಯನ್ನ ಸಲ್ಲಿಸಿ ಕೃತಕೃತ್ಯರಾದರು. ಇಷ್ಟ ದೇವತೆಯಾದ ಜಗನ್ಮಾತೆಯು ಅನುಗ್ರಹಿಸಿ ದಾರಿದೀಪವಾದುದರಿಂದ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಕಷ್ಟಗಳು ದೂರವಾದವು. 2030ರವರೆಗೆ ಮೂರ್ತಿ ಸೇವೆಯ ಪ್ರಾಯೋಜಕರಿಲ್ಲದೆ ಯಕ್ಷ ಸೇವೆ ಹಾಗೂ ಅನ್ನದಾನಿಗಳ ಸೇವೆಯು ಸರದಿಯಲ್ಲಿವೆ ಎಂದು ಹೇಳಲು ಸಂತಸವಾದರೂ ಇವೆಲ್ಲವೂ ಶ್ರೀದೇವಿಯ ಬೆಳ್ಗೊಡೆಯ ಆಶ್ರಯ ಎಂದು ವಿನಮ್ರವಾಗಿ ಹೇಳಲೇಬೇಕು. ನಮಸ್ಕಾರ. ಯಾನಿತ ಮೂಲ ಸಾಧಾರಣ 22 ವರ್ಷದ ಕರೀನ 22 ವರ್ಷದಿಂಚಿ ಸೇವೆ ಮಲ್ತೊಂದುಲ್ಲೆ ಪರಂಬದಿನ ಎಂಕಲ್ ಮೂಲೆ ಸೇವೆ ಮಲ್ತೊಂದಿಪ್ಪ ದೇವಿನ ನಂಬಿನಗಲಿನ ಇದ ಮುಟ್ಟ ಏರ್ಲು ಗುರ್ತು ಯಾಪಲ ಕೈ ಗುರ್ತಿಜೇರು ಸೇವೆ ಮಲ್ತದ್ದು ಎಂಕಲೆಗಂತೂ ಭಾರಿ ಖುಷಿ. ಬೊಕ ಎಲ್ಲೇ ಒಂದು ದೊಂಬೆಲಿಂದ ಎಲ್ಲೇ ಮಂಗಳೂರು ಇತ್ತಿಲಕ್ಕನೆ ಮೂಲ ಮಸ್ತ್ ಜನ ಬರ್ತಾರೆ, ಪೂರ ಊರ್ದಾಗಲಿ ಬರ್ತದೆ. ಮಾತೆರ ಅನ್ಯೋನ್ಯ ನಡೀತದೆ. ಗಾಯಕರು ನಮ್ಮ ಮಾತೆರೆಲ್ಲ ಸೇರಿದ ಸೇವೆ ಮಲ್ತೊಂದಿಲ್ಲ. ಪ್ರತಿ ತಿಂಗಳದ ಫಸ್ಟ್ ಶುಕ್ರವಾರ ಅಲ್ಲ ಅಂಚನೆ ನವರಾತ್ರಿದ 9 ದಿನ ಅಲ್ಲ ಪೂರಗಲ್ಲ ಸೇವೆ ಮಾಡ್ತದೆ. ಭಾರಿ ಶೋಕರು ನಡಪಂದಿಲ್ಲ. ಪೂರಗಲ್ಲ ಸಹಕಾರ ಉಂಟು. ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ವೈಭವೋಪೇತವಾಗಿ ಹೊರೆಕಾಣಿಕೆಯನ್ನ ದೇವಿಯ ಪಾದ ಕಮಲಗಳಿಗೆ ಅರ್ಪಿಸುತ್ತಿರುವ ಸಾಯಿನಾಥ ಮಿತ್ರ ಮಂಡಳಿ ಹಾಗೂ ಬಂಟರ ಸಂಘ ಡೊಂಬಿವಿಲಿ ಪ್ರಾದೇಶಿಕ ಸಮಿತಿಯ ಸಹಕಾರವನ್ನ ನೆನಪಿಸೋದು ಅತ್ಯಂತ ಸೂಕ್ತ. ಎಂಕೊಂಚ ಮೂಲ 10-20 ವರ್ಷ ಆಡು ಅದನ್ನ ತುಂಬದ ಬರ್ತೀನಿ. ನನಗೆ ಒಂದು 7 ವರ್ಷದಿಂದ ಆಫೀಸ್ ಆದ 5 ದಿನ 3 ಕೆಲಸ ಮಾಡ್ತಂದಿಲ್ಲ. ಓಕೆ ನಾನು ರೈಲ್ವೆ ಹಿಡಿತೈತೆ ರಿಟೈರ್ಡ್ ಆದ ಈತ ಡೈಲಿ ಕೆಲಸ ಮೂಲೆ ಮಾಡ್ತಂದ್ಕೊಂಡು ಹಿಂಗೆ ಸೌಖ್ಯತಿ ನಾನು ದೇವಿ ಬಚಾವ ಮಾಡ್ತೀನಿ. ಅದೇನು ಅಂಜನ ಮೆತ್ತಿ ವಿಶ್ವಾಸ ಬಿಡ್ದಿಲ್ಲ ಅಂಜ ಡೈಲಿ ಪೂಜೆ ಮಾಡ್ತಂದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಎಂಬ ದೃಷ್ಟಿಯಿಂದ ಅದೆಷ್ಟೋ ಮಕ್ಕಳ ವಿದ್ಯಾಭ್ಯಾಸದೊಂದಿಗೆ ವೈದ್ಯಕೀಯ ಧನ ಸಹಾಯವನ್ನು ಮಂಡಳಿಯು ಮಾಡುತ್ತಿದೆ. ಯಕ್ಷ ಕಲಾವಿದರಿಗೂ ಸಂದರ್ಭೋಚಿತವಾಗಿ ಆರ್ಥಿಕ ಸಹಾಯ ನೀಡುತ್ತಿದೆ. ಅಲ್ಲದೆ ಮುರ್ಬಾಡಿನ ಕುಗ್ರಾಮದ ಶಾಲೆಯೊಂದಕ್ಕೆ ಬಿಸಿಯೂಟ ತಯಾರಿಗಾಗಿ ಅಡುಗೆ ಪಾತ್ರೆಗಳನ್ನು ಒದಗಿಸಲಾಗಿದೆ. ಅಂತೆಯೇ ಹಾಜಿ ಮುಲ್ಲಾನ್ ಶಾಲಾ ವಿದ್ಯಾರ್ಥಿಗಳಿಗೂ ಹಲವಾರು ಉಪಕರಣಗಳನ್ನು ನೀಡಲಾಗಿದೆ. ಈ 2 ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಕೂಡ ಹಂಚಲಾಗಿದೆ. ವರ್ಲ್ಡ್ ಬ್ಯಾಂಕ್ನವರ ಸಹಭಾಗಿತ್ವದಲ್ಲಿ ಮಂಡಳಿಯು ರಕ್ತದಾನ ಶಿಬಿರವನ್ನು ಕೈಗೊಂಡಾಗ ನಮ್ಮ ಹಿತೈಷಿಗಳು ಸುಮಾರು 85ಕ್ಕೂ ಹೆಚ್ಚು ಬಾಟಲ್ ರಕ್ತ ಸಂಗ್ರಹಿಸಿ ಹಲವರ ಬದುಕಿಗೆ ಚೈತನ್ಯ ನೀಡಿರುವುದು ಅಭಿಮಾನದ ಸಂಗತಿ. ಈ ಹಿಂದೆ ನಿಸರ್ಗ ದೇವತೆಯು ಮುನಿದು ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಭೋಪಾಲದ ಜನರು ತತ್ತರಿಸಿದ ಸಂದರ್ಭದಲ್ಲೂ ಮಂಡಳಿಯು ಆರ್ಥಿಕ ಸಹಾಯ ನೀಡಿ ಸಹಕರಿಸಿದೆ. ಒಂದೊಮ್ಮೆ ಡೊಂಬಿವಿಲಿ ಜನತೆಯು ನೆರೆ ಹಾವಳಿಯಿಂದ ಸಂಕಷ್ಟಕ್ಕೆ ಸಿಲುಕಿದಾಗ ಊಟ ವಸತಿಯ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಮ್ಮೆ ಡೊಂಬಿವಿಲಿ ರೈಲ್ವೆ ನಿಲ್ದಾಣದಲ್ಲಿ ವರುಣನ ಅವಕೃಪೆಗೆ ಒಳಗಾಗಿ ರೈಲು ನಿಲುಗಡೆಯಾಗಿ ಜನತೆ ಕಂಗಾಲಾದಾಗ ನೀರು ಹಾಗೂ ಊಟದ ಸರಬರಾಜು ಮಾಡಲಾಗಿದೆ. ಅಲ್ಲದೆ ನಮ್ಮೂರಿನ ಯಾರಾದರೂ ಸ್ವರ್ಗಸ್ಥರಾದಾಗ ಅವರ ಅಂತ್ಯವಿಧಿಗಳ ಕಾರ್ಯವೆಸಗಲು ಯಾರೂ ಮುಂದೆ ಬಾರದಿದ್ದಾಗ ನಮ್ಮ ಜನರನ್ನು ಒಗ್ಗೂಡಿಸಿ ಎಲ್ಲ ವಿಧಿವಿಧಾನಗಳನ್ನು ನಡೆಸಿ ಮೃತರ ಸಂಬಂಧಿಕರ ದುಃಖದಲ್ಲಿ ಸಹಭಾಗಿಯಾಗಿ ಅವರ ಕಣ್ಣೀರೊರೆಸಿ ಪನ್ನೀರನ್ನು ಹರಿಸಿ ತಂಪು ನೀಡುತ್ತಿದೆ. 1962ರಿಂದ ಆರಂಭವಾದ ಈ ಕೆಲಸ ಇಂದಿಗೂ ನಿರಂತರವಾಗಿ ಸಾಗುತ್ತಿದೆ. ಇಂದಿಗೂ ಅಂತಹ ಗಂಡಾಂತರ ಕಂಡುಬಂದಲ್ಲಿ ಮಂಡಳಿಯು ಯೋಗ್ಯವಾಗಿ ಸ್ಪಂದಿಸುತ್ತಿದೆ. ಇಂತಹ ಅದೆಷ್ಟೋ ಜನಹಿತ ಕಾರ್ಯಗಳನ್ನು ಮಾಡಿ ಜನಸಾಮಾನ್ಯರ ಮನ ಮುಟ್ಟುತ್ತಿದೆ, ತನು ತಟ್ಟಿ ಸ್ಪಂದಿಸುತ್ತಿದೆ. ಪುಷ್ಪಾಲಂಕಾರ ಮಲ್ಪನಂಚಿನ ಅವಕಾಶ ಕೊರ್ಪರಂದ
ಐಕ ಪೊರ್ಲು ನಾತ್ರ ಮಂಡಲ ಒಪ್ಪಿಕೊಂಡಾರೆ ಎಂಗ್ಲ ಅವಕಾಶ ಮಾಡ್ತಾರೆ ಕಾರಣ 25 ವರ್ಷದಂಚಿ ಸತತ ಪನ್ನ ನಿಶುಲ್ಕ ಅದು ಎಂಕ್ಲಲ್ಪ ಕಾಲೇಜ ಅಲಂಕಾರ ಸೇವೆ ಮಾಡ್ತದಲ್ಲ ಅಂಚೆನೆ ಒಕ್ಕ ಅನ್ನದಾನ ಮಲ್ಪಂದು ಇದ್ದಾಳೆ ಅನ್ನದಾನ ವಿಷಯ ಮಾಡ್ತಿಕೊಂಡ ಆಟದ ಎಂಕಲ್ನ ಮಂಡಲ ಕೊಳಂಜ ಅನ್ನದಾನ ಕೊರಳೆ ಅಂದ್ಕೊಂಡ ಐಕಲ ಪೊರ್ಲು ಒಪ್ಪಿಕೊಂಡಾರೆ ಎಂಕುಳೆ ಮೂಲು ಅನ್ನದ ತರಕಾರಿ ಬಾಳ್ದು ಸಾಮಾನ್ಯ ಪದ ಎಂಕುಳೆ ಸತ ಮಾತ್ರ ಲೇಬರ್ ಗೊತ್ತು ಮಾತ್ರ ಇತ್ತ ಮೇಳು ಅನ್ನದಾನ ಅಮ್ಮನ ದಯವಿಟ್ಟು ಮೇಳು ಅನ್ನದಾನ ಬರ್ತಂಡು ಅಂಚನೆ ಎಂಕಲ ಒಂಜಿ ಅವಕಾಶ ಮತ್ತು ಈ ನವೋತ್ತರ ಮಂಡಳಿಗೆ ಎಂಕಲ್ನ ಅನಂತನದ ಧನ್ಯವಾದಗಳು. ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲೈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲೈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ. सत्य धर्म न्याय नीति भक्ति दान धैर्य प्रीति सत्य धर्म न्याय नीति भक्ति दान धैर्य प्रीति सत्वशक्ति चित्त शांति नित्य बದುಕುಡು ಪಡುಂದು ಸತ್ವಶಕ್ತಿ ಚಿತ್ತ ಶಾಂತಿ ನಿತ್ಯ ಬದುಕುಡು ಪಡುಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲೈರೆ ನೊಂಜಿ ಕರುಣ ಬರ್ಸ ದೊರೆಯಡುಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ.